ಮೂಡುಬಿದಿರೆಯ ಶ್ರೀ ಗೋಪಾಲಕೃಷ್ಣ ದೇವಳದ ಆಶ್ರಯದಲ್ಲಿ ಸುಮಾರು 104 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿರುವ ಮೊಸರು ಕುಡಿಕೆ ಉತ್ಸವವು ಈ ಬಾರಿ ಯಕ್ಷಗಾನಿಯ ಶ್ರೀ ಕೃಷ್ಣ ವೇಷಧಾರಿ ಪೇಟೆಯ ಅಲ್ಲಲ್ಲಿ ಕಟ್ಟಲಾದ ಮೊಸರು ಕುಡಿಕೆಗಳನ್ನು ಕುಣಿದು ಒಡೆಯುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಮಕ್ಕಳಲ್ಲಿ ಚಂದ್ರಶೇಖರ್ ಯಕ್ಷಗಾನಿಯ ಶೈಲಿಯ ಕೃಷ್ಣ ವೇಷಧಾರಿಯಾಗಿ ಪೇಟೆಯಲ್ಲಿ ಕಟ್ಟಿರುವ ಕುಡಿಕೆಗಳನ್ನು ಬಡಿದಿದ್ದಾರೆ. ಗೋಪಾಲಕೃಷ್ಣ ದೇವಳದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ಬಳಿಕ ತೆಂಕತಿಟ್ಟು ಯಕ್ಷಗಾನ ಶೈಲಿಯ ಕೃಷ್ಣ ವೇಷಧಾರಿ ದೇವಳದಿಂದ ಹೊರಟು ಪೇಟೆಯ ರಸ್ತೆಗೆ ಅಡ್ಡಲಾಗಿ ಅಲ್ಲಲ್ಲಿ ತೂಗು ಹಾಕಿರುವ ಮೊಸರು ಕುಡಿಕೆಗಳನ್ನು ಹಿಮ್ಮೇಳನಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಕುಣಿಯುವುದು ಇಲ್ಲಿನ ವಿಶೇಷ. ಶತಮಾನದ ಈ ಪರಂಪರೆಯಲ್ಲಿ ದಿವಂಗತ ಮುನಪ್ ಕುಲಾಲ್ ಮಳಲಿ 37 ವರ್ಷ ಕೃಷ್ಣ ವೇಷಧಾರಿಯಾಗಿ ಕುಡಿಕೆಯನ್ನ ಪಡೆದಿದ್ರು. ಆ ಬಳಿಕ ಅವರ ಮಗ ದಿವಾಕರ್ ಕುಲಾಲ್ 2018ರವರೆಗೆ 27 ವರ್ಷಗಳ ಕಾಲ ಕೃಷ್ಣ ವೇಷಧಾರಿಯಾಗಿ ಕಾಣಿಸಿಕೊಂಡಿದ್ರು. ದಿವಾಕರ್ ಕುಲಾಲ್ ನಿಧನದ ನಂತರ ಚಂದ್ರಶೇಖರ್ ಕುಲಾಲ್ ಅವರು ಈ ಸಂಪ್ರದಾಯವನ್ನ ಮುಂದುವರಿಸಿದ್ದಾರೆ.